ಕಾರ್ಕಳ ಮತ್ತು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಕಳ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಸೋಲಿಸುವವರ ಮನಪರಿವರ್ತಿಸಿ ಅವರನ್ನ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸಿ. ಅಧಿಕಾರ ಶಾಶ್ವತವಲ್ಲ, ಆದರೆ ಉಸ್ತುವಾರಿ ಅವಧಿಯಲ್ಲಿ ನಿರ್ವಹಿಸಿದ ಕಾರ್ಯಗಳು ಶಾಶ್ವತವಾಗಬೇಕು ಎಂದರು. ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕಡಬೂರು, ಸುಧೀರ್ ಮರೋಳಿ, ಜಿಲ್ಲಾ ವಕ್ತಾರರಾದ ಬಿಪಿನ್ ಚಂದ್ರಪಾಲ್ ಮೊದಲಾದವರು ಉಪಸ್ಥಿತರಿದ್ದರು. ಅವರಿಗೆ ಈ ಸರ್ಕಾರದ ಎಲ್ಲ ಯೋಜನೆಗಳು ಸಿಗ್ತದಾ ಇಲ್ಲವಾ ಎನ್ನುವುದನ್ನು ಕೂಡ ತಾವು ತಮ್ಮ ಗ್ರಾಮದಲ್ಲಿ ವೆರಿಫೈ ಮಾಡಿ ಹೋಗಿ ನಾವು ಹುಟ್ಟಿಸಿದ್ರೆ ನಮ್ಮ ಸರ್ಕಾರ ಬಂದದಕ್ಕೆ ಸಾರ್ಥಕ ಅಂತೇಳಿ ನಾನು ಹೇಳಿಕೊಂಡು ಬರ್ತಕ್ಕಂಥ ಇವತ್ತು ಎಲ್ಲ ಚುನಾವಣೆಗಳು ಕೂಡ ಇದು ದಿಕ್ಸೂಚಿ ಆಗ್ತದೆ. ಈಗ ಸರ್ವರ ಮನೆಯೂ ಕೂಡ ಹಿರಿಯ ನಾಯಕರಾದ ಹಿರಿಯ ಕೃಷ್ಣಣ್ಣ, ಅಂಚನೆ ಮೋದಿಪುರ ಆತ್ಮೀಯ ಮಿತ್ರರಾದ ಡಿ.ಆರ್. ರಾಜಣ್ಣ, ಅಂಚನೆ ಕುಡವೆಲ್ಲ ಆತ್ಮೀಯ ಮಿತ್ರ ಹಿರಿಯ ನಾಯಕರಾದ ಹಿರಿಯ ಕೃಷ್ಣಣ್ಣ, ಅಂಚನೆ ಮೋದಿಪುರ ಆತ್ಮೀಯ ಮಿತ್ರರಾದ ಡಿ.ಆರ್. ರಾಜಣ್ಣ, ಅಂಚನೆ ಕುಡವೆ